ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ತಾಯಿ ದೇಯಿ ಬೈದೆತಿ ಅಕ್ಕಿಗಳ ಮೊಟ್ಟೆಯಿಂದ ಹೇಗೆ ಜನ್ಮ ತಾಳುತ್ತಾಳೆ ಹಾಗೂ ಆಕೆ ಕೋಟಿ ಚೆನ್ನಯ್ಯರಿಗೆ ಎಲ್ಲಿ ಜನ್ಮ ನೀಡುತ್ತಾಳೆ, ಆಕೆಯ ಜನನದಿಂದ ಕೊನೆಯ ಗಳಿಗೆವರೆಗಿನ ಸಂಪೂರ್ಣ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ತುಳುನಾಡಿನಲ್ಲಿ ಬೈದೆರ್ಲೆ ಪಕ್ಕಿ ಎಂದು ಕರೆಯಲ್ಪಡುವ ಕೇಂಜವ ಅಕ್ಕಿಗಳೆರಡು ಸುಖವಾಗಿ ಸಂಸಾರ ಸಾಗಿಸುತ್ತಿದ್ದವು. ಒಂದು ದಿನ ಬೇಡನೊಬ್ಬನ ಬಲೆಯೊಳಗೆ ಗಂಡು ಕೇಂಜವ ಅಕ್ಕಿ ಸಿಕ್ಕಿ ಬೀಳುತ್ತದೆ. ದಿಕ್ಕು ತೋಚದಾದಾಗ ಬಲೆಯೊಳಗಿರುವ ಕೇಂಜವ ಅಕ್ಕಿ ನಾನು ಬಲೆಯಿಂದ ಹೊರಬಂದರೆ ಸೂರ್ಯನಾರಾಯಣ ದೇವರಿಗೆ ತಮ್ಮ ಮೊದಲ ಮೊಟ್ಟೆಯನ್ನು ಕಾಣಿಕೆ ನೀಡುವುದಾಗಿ ಹರಕೆ ಹೇಳಿದಾಗ ಸೂರ್ಯನಾರಾಯಣ ದೇವರ ಕೃಪೆಯಿಂದ ಆ ಅಕ್ಕಿ ಬಲೆಯಿಂದ ಹೊರಬರುತ್ತದೆ. ಹೀಗೆ ದಿನ ಕಳೆದು ಒಂದು ದಿನ ಹೆಣ್ಣು ಕೇಂಜವ ಅಕ್ಕಿ ಮೊಟ್ಟೆ ಇಟ್ಟಾಗ ತಮ್ಮ ಮೊದಲ ಮೊಟ್ಟೆಯನ್ನು ಸೂರ್ಯನಾರಾಯಣ ದೇವರಿಗೆ ಅರ್ಪಿಸಲು ತಮ್ಮ ರೆಕ್ಕೆಗಳ ಮಧ್ಯೆ ಇಟ್ಟುಕೊಂಡು ದೇವರಿಗೆ ಒಪ್ಪಿಸಲು ಸಾಗುತ್ತಿರುವಾಗ ಆ ಮೊಟ್ಟೆ ಜಾರಿ ಕೆಳಗೆ ಬೀಳುತ್ತದೆ. ಅದೇ ಸಮಯದಲ್ಲಿ ಬ್ರಾಹ್ಮಣರೊಬ್ಬರು ಸಮುದ್ರದ ಬದಿಯಲ್ಲಿ ಸೂರ್ಯ ನಮಸ್ಕಾರ ಮಾಡುತ್ತಿರುವಾಗ ಆ ಮೊಟ್ಟೆ ಅವರ ಕೈಗೆ ಬಂದು ಬೀಳುತ್ತದೆ. ಆಗ ಬ್ರಾಹ್ಮಣರು ಆ ಮೊಟ್ಟೆ ಮೇಲಿನಿಂದ ಬಿದ್ದಿದ್ದರಿಂದ ಇದರಲ್ಲೇನೋ ವಿಶೇಷತೆ ಇದೆ, ಇದನ್ನು ದೇವರೇ ಕೊಟ್ಟಿರಬೇಕೆಂದು ಭಾವಿಸಿ ತಮ್ಮ ಮನೆಯೊಳಗಡೆ ತೆಗೆದುಕೊಂಡು ಹೋಗಿ ಕಲ್ಲ ಕಳಂಬಿಯ ಒಳಗೆ ಇಡುತ್ತಾರೆ. ಅಕ್ಕಿಗಳು ಸಹ ಸಮುದ್ರದ ಒಳಗೆ ಬಿದ್ದಿದ್ದರಿಂದ ದೇವರಿಗೆ ಅರ್ಪಿತವಾಯಿತೆಂದು ಸಮಾಧಾನ ಮಾಡಿಕೊಳ್ಳುತ್ತವೆ. ಕೆಲವು ದಿನ ಕಳೆದ ಮೇಲೆ ಕಲ್ಲ ಕಳಂಬಿಯ ಒಳಗಿನಿಂದ ಒಂದು ಮಗು ಕೂಗುವ ಧ್ವನಿ ಕೇಳಿ ಕಲ್ಲ ಕಳಂಬಿಯನ್ನು ತೆರೆದು ನೋಡಿದಾಗ ಆ ಮೊಟ್ಟೆಯೊಡೆದು ಮುದ್ದಾದ ಹೆಣ್ಣು ಮಗುವೊಂದು ಜನಿಸಿರುತ್ತಾಳೆ. ಇದು ಮಕ್ಕಳಿಲ್ಲದ ನಮಗೆ ಆ ದೇವರು ಕೊಟ್ಟಿರುವ ಪ್ರಸಾದವೆಂದು ತಿಳಿದು ಆ ಬ್ರಾಹ್ಮಣ ದಂಪತಿಗಳು ಆ ಮಗುವನ್ನು ಸ್ವರ್ಣಕೇದಗೆ ಎಂದು ಹೆಸರಿಟ್ಟು ಬಹಳ ಪ್ರೀತಿಯಿಂದ ಸಾಕುತ್ತಾರೆ. ಆದರೆ ಆಕೆ ಪ್ರಾಯಕ್ಕೆ ಬರುವ ಮೊದಲೇ ಋತುಮತಿಯಾಗುತ್ತಾಳೆ. ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಪದ್ಧತಿಯಲ್ಲಿ ಮದುವೆಗೆ ಮೊದಲೇ ಹೆಣ್ಣು ಮಗಳು ಋತುಮತಿಯಾದರೆ ಅವರನ್ನು ಕಾಡಿನಲ್ಲಿ ಬಿಟ್ಟು ಬರುವ ಪದ್ಧತಿ ಇತ್ತು. ಅದರ ಪ್ರಕಾರ ಸ್ವರ್ಣಕೇದಗೆಯ ಬಳಿ ಸುಳ್ಳು ಹೇಳಿ ಆಕೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಸಂಕಮಲೆ ಎನ್ನುವಂತಹ ಕಾಡಿನ ಮಧ್ಯದಲ್ಲಿ ಆಕೆಯನ್ನು ಬಿಟ್ಟು ಬರುತ್ತಾರೆ. ಅದೇ ದಾರಿಯಾಗಿ ಔಷಧಿಗೆ ಬೇಕಾಗುವಂತಹ ಗಿಡಮೂಲಿಕೆಯನ್ನು ಹುಡುಕುತ್ತಾ ಬಂದ ಸಾಯನ ಬೈದನಿಗೆ ಮರದ ಬುಡದಲ್ಲಿ ಅಳುತ್ತಾ ಕುಳಿತಿರುವ ಹೆಣ್ಣು ಮಗುವನ್ನು ನೋಡಿ ಆಕೆಯ ಬಳಿ ಬಂದು ನೀನು ಯಾರೆಂದು ಕೇಳಿದಾಗ ಆಕೆ ನಡೆದ ವಿಚಾರವನ್ನು ತಿಳಿಸಿ ಪ್ರೀತಿಯಿಂದ ಸಾಕಿದ ತಂದೆ ಈ ರೀತಿ ಯಾಕೆ ಮಾಡಿದರೆಂದು ಕೇಳಿದಾಗ ಬ್ರಾಹ್ಮಣರ ಪದ್ಧತಿಯ ಬಗ್ಗೆ ತಿಳಿದಿದ್ದ ಸಾಯನ ಬೈದ್ಯ ಆಕೆಗೆ ಎಲ್ಲವನ್ನೂ ವಿವರಿಸಿ ಹೇಳಿ ಇನ್ನು ಮುಂದಕ್ಕೆ ಆಕೆಯನ್ನು ತನ್ನ ತಂಗಿಯ ಜಾಗದಲ್ಲಿರಿಸಿ ಸಾಕುವುದಾಗಿ ಭರವಸೆಯನ್ನು ಕೊಟ್ಟು ಆಕೆಗೆ ದೇಯಿ ಬೈದೆತಿ ಎನ್ನುವಂತಹ ಹೆಸರಿಟ್ಟು ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ತನ್ನ ಅಣ್ಣನಿಗೆ ಸಹಾಯ ಮಾಡುತ್ತಾ ನಾಟಿ ವಿದ್ಯೆಯನ್ನು ಬಹಳ ಬೇಗನೆ ಕಲಿತುಕೊಳ್ಳುತ್ತಾಳೆ. ಹಾಗೂ ಆಕೆಯ ಕೈಗುಣವು ಒಳ್ಳೆಯದಿದ್ದ ಕಾರಣ ಎಲ್ಲರಿಗೂ ಕಾಯಿಲೆಗಳು ಬೇಗನೆ ಗುಣಮುಖವಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ ಸಾಯನ ಬೈದ ತನ್ನ ತಂಗಿಯನ್ನು ತನ್ನದೇ ಸಮುದಾಯದ ಕಾಂತನ್ನ ಬೈದ್ಯ ಎನ್ನುವವನಿಗೆ ಮದುವೆ ಮಾಡಿಕೊಡುತ್ತಾನೆ. ಕಿನ್ನಿದಾರು ಎನ್ನುವ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ದೇಯಿ ಬೈದೆತಿ ತನ್ನ ಅಣ್ಣ ಸಾಯನ ಬೈದ್ಯನ ಮರಣಾನಂತರ ಅಣ್ಣನ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗುತ್ತಾಳೆ. ಮುಂದಿನ ದಿನಗಳಲ್ಲಿ ದೇಯಿ ಬೈದೆತಿ ಎರಡನೇ ಬಾರಿ ಗರ್ಭಿಣಿಯಾಗಿರುವಂತಹ ಸಮಯ ಊರಿನ ಅರಸರಾದ ಬಲ್ಲಾಳರು ಕಾಡಿಗೆ ಬೇಟೆಯಾಡಲು ಹೋದಾಗ ಅವರ ಕಾಲಿಗೆ ನಂಜು ತುಂಬಿರುವಂತಹ ಒಂದು ಮುಳ್ಳು ತಾಗುತ್ತದೆ. ಎಷ್ಟು ಔಷಧ ಮಾಡಿದರೂ ಗುಣಮುಖವಾಗದೆ ಬಲ್ಲಾಳರು ಸಾಯುವ ಪರಿಸ್ಥಿತಿಯನ್ನು ತಲುಪಿದಾಗ ಕಡೆಗೆ ದೇಯಿ ಬೈದ್ಯತಿಗೆ ಹೇಳಿ ಕಳಿಸುತ್ತಾರೆ. ನವಮಾಸ ತುಂಬಿರುವಂತಹ ಆಕೆ ಬರಲು ಸಾಧ್ಯವಾಗದಿದ್ದರೂ ಅರಸರಿಗೆ ಮರ್ಯಾದೆ ಕೊಟ್ಟು ಆಸ್ಥಾನಕ್ಕೆ ಬಂದು ಅರಸರ ಕಾಲನ್ನು ಗುಣಪಡಿಸಿ ಅರಸರ ಜೀವ ಉಳಿಸುತ್ತಾಳೆ. ಇದರಿಂದ ಸಂತುಷ್ಟನಾದ ಅರಸ ಆಕೆಗೆ ಸಕಲ ಗೌರವಗಳನ್ನು ನೀಡಲು ಮುಂದಾದಾಗ ಆಕೆ ಅದನ್ನು ನಿರಾಕರಿಸಿ ನೀವು ಏನು ಗೌರವ ನೀಡುವುದಿದ್ದರೂ ಮುಂದೆ ಹುಟ್ಟುವ ನನ್ನ ಮಗುವಿಗೆ ಕೊಡಿ ಎಂದು ಅರಸರಿಂದ ವಚನವನ್ನು ಪಡೆದು ಅಲ್ಲಿಂದ ಹೊರಡುತ್ತಾಳೆ. ಮುಂದೆ ಸಾಗುವಾಗ ಬಾಕಿಮಾರ್ ಗದ್ದೆಯ ಕೊನೆಯಲ್ಲಿ ಗೆಂದಾಳಿ ತೆಂಗಿನ ಮರದ ಬುಡದಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅದೇ ತೆಂಗಿನ ಮರದ ಗರಿ ತಲೆಯ ಮೇಲೆ ಬಿದ್ದು ದೇಯಿ ಬೈದೆತಿ
ಪರಲೋಕ ಸೇರುತ್ತಾಳೆ. ಆ ಮಕ್ಕಳೇ ತುಳುನಾಡಿನ ವೀರ ಪುರುಷರಾದ ಕಾರಣಿಕದ ದೈವಗಳಾಗಿರುವಂತಹ ಕೋಟಿ ಚೆನ್ನಯರು. ದೇಯಿ ಬೈದ್ಯತಿಗೆ ನೀಡಿದ ಮಾತಿನಂತೆ ಬಳ್ಳಾಳರು ಆ ಮಕ್ಕಳಿಗೆ ಗೌರವ ನೀಡುತ್ತಾರಾ? ಕೋಟಿ ಚೆನ್ನಯರಿಗೆ ಅನ್ಯಾಯವಾಗುತ್ತಾ? ಕೋಟಿ ಚೆನ್ನಯರು ಯಾವ ರೀತಿ ದೈವತ್ವವನ್ನು ಪಡೆಯುತ್ತಾರೆ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.